ಮಳೆಗಾಲ ಎಲ್ಲ ಕಡೆಯಲ್ಲೂ ನಮ್ಮ ಸಮಸ್ಯೆ ವರದಿಗಳು ನಿರಂತರವಾಗಿ ಬರ್ತಾ ಇದೆ. ಈ ಸಮಸ್ಯೆಗಳ ಪಟ್ಟಿಯಲ್ಲಿ ಹೆದ್ದಾರಿಯದು ದೊಡ್ಡದು. ಹೆದ್ದಾರಿ ವಿಷಯ ಹೇಳ್ತಾ ಆದರೆ ಅದು ಭಟ್ಕಳದಿಂದ ಆರಂಭಿಸಿ ಮಂಗಳೂರಿನವರೆಗೆ ತಲಪಾಡಿಯವರೆಗೆ ಎಲ್ಲಿ ನೋಡಿದರಲ್ಲಿ ಸಮಸ್ಯೆಯೇ ಸಮಸ್ಯೆ. ಸರಿ ಮಾಡುವವರು ಯಾರು, ಸರಿಪಡಿಸುವವರು ಯಾರು, ಯಾರಿಗೆ ಹೇಳಬೇಕು ಈ ಜನರಿಗೆ? ಅಂದರೆ ಜಿಲ್ಲಾಧಿಕಾರಿ ಹತ್ರ ಹೇಳಬೇಕು, ಜನಪ್ರತಿನಿಧಿ ಅವರ ಹತ್ರ ಹೇಳಬೇಕು, ಅಥವಾ ಹೆದ್ದಾರಿಯ ಪ್ರಾಧಿಕಾರದ ಹತ್ರ ಹೇಳಬೇಕು, ಗುತ್ತಿಗೆದಾರರ ಹತ್ರ ಹೇಳಬೇಕು. ಯಾರೂ ಕೂಡ ಕೇಳುವವರಿಲ್ಲ. ಯಾಕೆ ಹೀಗೆ? ಸೊ ಇಂಥ ಸಮಸ್ಯೆಗಳ ಪಟ್ಟಿಯಲ್ಲಿ ಕುಂದಾಪುರದಿಂದ ಒಂದು ವರದಿ ಬಂದಿದೆ. ಕುಂದಾಪುರ ಸಮೀಪದ ತಲ್ಲೂರಿನಲ್ಲಿ ಹೆದ್ದಾರಿಯ ಸಮಸ್ಯೆ ವರದಿಯನ್ನು ಇಲ್ಲಿ ನಮ್ಮ ವರದಿಗಾರರು ನೀಡ್ತಾ ಇದ್ದಾರೆ. ನೋಡೋಣ ಏನಂತ. ಕುಂದಾಪುರದಿಂದ ಕಾರವಾರ ಚತುಷ್ಪಥ ರಸ್ತೆ ಕಾಮಗಾರಿ ಬಹುತೇಕ ಆಮೆಗತಿಯಲ್ಲಿ ಸಾಗುತ್ತಿದೆ. ಕಳೆದ ವರ್ಷ ಒತ್ತಿನೆಣೆ ಗುಡ್ಡ ಕುಸಿತ, ಮರವಂತೆ ಭಾಗದಲ್ಲಿ ರಸ್ತೆ ಕುಸಿತ ಮೊದಲಾದ ಸಮಸ್ಯೆಗಳಾಗಿದ್ದು, ತಲ್ಲೂರು ಹಾಗೂ ಹೆಮ್ಮಾಡಿ ಭಾಗದಲ್ಲಿ ಹೆದ್ದಾರಿಯಲ್ಲಿ ರಸ್ತೆ ಸಮಸ್ಯೆ. ಈ ಭಾಗದ ಜನರಿಗೆ ನಿತ್ಯ ಬದುಕು ಕಷ್ಟವಾಗಿದೆ. ಒಂದೆಡೆ ಮನೆಗಳಿಗೆ ನುಗ್ಗುವ ನೀರಿನ ಭೀತಿ, ಇನ್ನೊಂದೆಡೆ ಬೇಸಾಯ ಮಾಡಲಾಗದ ದುಸ್ಥಿತಿ. ಇದೆಲ್ಲ ಯಾಕೆಂದ್ರೆ ಇತ್ತೀಚೆಗೆ ಹೆದ್ದಾರಿ ಗುತ್ತಿಗೆ ಐಆರ್ಬಿ ಕಂಪನಿಯವರು ಚತುಷ್ಪಥ ಕಾಮಗಾರಿಯ ವೇಳೆ ತಲ್ಲೂರು ಪೇಟೆಯಿಂದ ರಾಜಾಡಿ ಸೇತುವೆಯ ತನಕ ರಸ್ತೆಯ ಬಲಬದಿಗೆ ಮಣ್ಣು ರಾಶಿ ಹಾಕಿದ್ದರಿಂದ ಸಂಚಾರ ವ್ಯತ್ಯಯ ಉಂಟಾಗಿತ್ತು. ತಾತ್ಕಾಲಿಕ ರಸ್ತೆ ಮಾಡುವ ವೇಳೆಯಲ್ಲಿ ಮಣ್ಣನ್ನ ಗಟ್ಟಿಗೊಳಿಸದೆ ಸೇಡಿ ಮಣ್ಣಿನ ಮೇಲೆ ಡಾಮರು ಹಾಕಲಾಗಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಹೆದ್ದಾರಿಯ ಎಡಭಾಗದಲ್ಲಿ ಕುಸಿತ ಉಂಟಾಗಿದ್ದು ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಅಪರೂಪಕ್ಕೆ ಬಿಸಿಲು ಬಂದ ವೇಳೆ ಕೈಕಟ್ಟಿ ಕೂರುವ ಗುತ್ತಿಗೆ ಕಂಪನಿ ಮಳೆ ಬಂದಾಗ ಎಚ್ಚೆತ್ತುಕೊಂಡು ಹೊಂಡಗಳಿಗೆ ಒಂದಿಷ್ಟು ಜಲ್ಲಿಗಳನ್ನ ಸುರಿದು ಕೈ ತೊಳೆದುಕೊಂಡಿದೆ. ಬೈಕ್ ಸವಾರರ ಪಾಲಿಗೆ ಹೆದ್ದಾರಿ ಸಂಚಾರ ನರಕ ಯಾತನೆಯಂತಾಗಿದ್ದು, ಹೊಂಡಗಳನ್ನ ಮುಚ್ಚಲು ಹಾಕಲಾಗಿದ್ದ ಜಲ್ಲಿಗಳ ಮೇಲೆ ಬ್ರೇಕ್ ಅದು ಮಿದ್ರೆ ಅಪಾಯ ಖಚಿತ. ದಿನನಿತ್ಯ ಹಲವಾರು ದ್ವಿಚಕ್ರ ವಾಹನಗಳ ಸವಾರರು ಈ ಹೊಂಡದಲ್ಲಿ ಬಿದ್ದುಕೊಂಡೇ ಮುಂದೆ ಸಾಗ್ತಾರೆ. ಅಲ್ಲದೆ ದೊಡ್ಡ ದೊಡ್ಡ ವಾಹನಗಳ ಚಾಲಕರು ಈ ಹೊಂಡವನ್ನ ತಪ್ಪಿಸಲು ರಸ್ತೆ ಬಿಟ್ಟು ಕೆಳಗಡೆ ಬರುವುದರಿಂದ ಪಾದಚಾರಿಗಳು ಕೂಡ ತಿರುಗಾಡಲು ತೀವ್ರ ಆತಂಕ ಪಡುವಂತಾಗಿದೆ. ಪ್ರತಿದಿನ ಹೆದ್ದಾರಿಯ ಹೊಂಡಗಳಿಗೆ ಕಲ್ಲು ಮಣ್ಣು ತುಂಬಿಸಿ ಆರೈಕೆ ಮಾಡುತ್ತಿದ್ರೂ ಮರುಕ್ಷಣ ಯಥಾಸ್ಥಿತಿಗೆ ಬರುತ್ತಿದೆ. ಮಳೆಯಿಂದಾಗಿ ಹೊಂಡಗಳ ತುಂಬಾ ನೀರು ತುಂಬಿ ಅದರ ಆಳದ ಅರಿವೆ ಉಂಟಾಗದೆ ಸಣ್ಣ ಪುಟ್ಟ ವಾಹನಗಳು ಹೊಂಡಕ್ಕೆ ಇಳಿದು ಪ್ರಾಣಾಪಾಯವಾಗುವ ಸಂಭವ ಹೆಚ್ಚಿದೆ. ಇಲ್ಲಿ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಇದ್ದಾರೆ. ಅವರು IRB ಅವರು ಚರಂಡಿ ಮಾಡುವ ಇದರಲ್ಲಿ ಅವರು ಟಾಯ್ಲೆಟ್ ಬಾತ್ರೂಮ್ ಮೇಲೆಲ್ಲ ಮಣ್ಣು ಹಾಕಿದ್ದಾರೆ. ಅದೀಗ ಫುಲ್ಲು ಮಳೆಗೆ ಕೊಚ್ಕೊಂಡು ಹೋಗಿ ಅವ್ರ ಮನೆಯಲ್ಲೆಲ್ಲ ಒಂಥರ ಕೆಸರೆಲ್ಲ ನಿಂತಿದೆ. ಇಲ್ಲಿಗ ಫುಲ್ ನೀರಾದರೆ ಇವ್ರ ಮನೆಯೊಳಗೆ ಹೋಗುತ್ತೆ ನೀರು. ಈ ಮಕ್ಕಳಿಗೆಲ್ಲ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಇದೀಗ ತಾತ್ಕಾಲಿಕವಾಗಿ ಮಾಡಿದ್ದಾರೆ. ಶಾಶ್ವತವಾಗಿ ನಮಗೆ ಒಂದು ಇಂಟರ್ಲಾಕ್ ಹಾಕಿ ಕಟ್ಟಿ ಒಂದು ಸರ್ವಿಸ್ ರೋಡ್ ಮಾಡ್ಕೊಳ್ಬೇಕು. ಕುಂದಾಪುರ ಕಾರವಾರ ಚತುಷ್ಪಥ ಅರೆಬರೆ ಕಾಮಗಾರಿ ತಂದ ಅಧ್ವಾನ ಒಂದೆರಡಲ್ಲ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಕುಂತಿಯಮ್ಮನ ದೇವಸ್ಥಾನ, ಪ್ರವಾಸಿ, ತಲ್ಲೂರುಪೇಟೆಯ ಮಳೆ ನೀರು ಸರಿಸುಮಾರು 3 ಎಕರೆಯಷ್ಟು ಕೃಷಿ ಭೂಮಿಗೆ ನುಗ್ಗುತ್ತಿದೆ. ಚತುಷ್ಪಥ ಹೆದ್ದಾರಿ ವಿಸ್ತರಣೆಗಾಗಿ ಅಗೆದು ಹಾಕಿದ ಮಣ್ಣು ಮಳೆಯಿಂದಾಗಿ ಕೃಷಿಕರ ಗದ್ದೆಯಲ್ಲಿ ಹರಿದು ಬಂದು ಹೂಳು ತುಂಬಿಕೊಂಡ ಪರಿಣಾಮ ಇಲ್ಲಿಯ ನಿವಾಸಿಗಳು ತಮ್ಮ ಕೃಷಿ ಜೀವನಾಧಾರವಾಗಿರುವ ಕೃಷಿಯನ್ನೇ ಕೈಬಿಟ್ಟಿದ್ದಾರೆ. ಆದರೆ ಅವೈಜ್ಞಾನಿಕ ಚತುಷ್ಪಥ ಕಾಮಗಾರಿಯಿಂದಾಗಿ ನೀರೆಲ್ಲ ಕೆರೆಗೆ ನುಗ್ಗಿದ ಪರಿಣಾಮ ಆವರಣಗೋಡೆ ಕುಸಿದು ಕೆರೆಯ ಪಾಲಾಗಿದೆ. ಮನೆಯೆದುರು ನೀರು ನಿಂತು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಕುಮಾರ್ ಶೆಟ್ಟಿ ಅವರು ಲಾಸ್ಟ್ ಟೈಮ್ ಬಂದು ಇಲ್ಲಿ ಪ್ರತಿಭಟನೆ ಮಾಡಿದಾಗ ಮಾತಾಡಿ ಇಂಜಿನಿಯರ್ ಬಂದಿದ್ದಾರೆ IRB ಅವರು ಬಂದು ಈಗ ತಾತ್ಕಾಲಿಕ ಇದು ಪರಿಹಾರ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಈ ತಾತ್ಕಾಲಿಕ ಜೊತೆಗೆ ನೆಕ್ಸ್ಟ್ ಅದು ಶಾಶ್ವತವಾಗಿ ಒಂದು ಸರ್ವಿಸ್ ರಸ್ತೆ ಮತ್ತೆ ನಡೆದಾಡಲಿಕ್ಕೆ ಒಂದು ದಾರಿ. ಈ ಎಲ್ಲ ಇದಿಷ್ಟು ಮನೆ ಒಂದು 25-30 ಮನೆ ಇದೆ. ಎಲ್ರಿಗೂ ಇದೇ ಒಂದು ದಾರಿ. ಇದನ್ನು ಬಿಟ್ಟರೆ ಬೇರೆ ಯಾವ ಪ್ರದೇಶಕ್ಕೆ ಯಾವುದು ದಾರಿ ಇಲ್ಲ. ಈ ದಾರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ.
ಒಂದೆಡೆ ಹೆದ್ದಾರಿಯಲ್ಲೇ ಬೃಹತ್ ಗಾತ್ರದ ಹೊಂಡಗಳಿಂದ ವಾಹನಗಳ ಸುಗಮ ಸಂಚಾರಕ್ಕೆ ತೊಂದರೆಯಾದ್ರೆ ಇತ್ತ ಬೇಸಾಯ ಮಾಡಲಾಗದೆ ಕೃಷಿಕರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಮನೆಗಳಿಗೆ ನೀರು ನುಗ್ಗುವ ಭೀತಿಯಲ್ಲಿ ಜನರು ಪರಿತಪಿಸುವಂತಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂಬ ಆಗ್ರಹ ಇಲ್ಲಿನ ಜನರದ್ದು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ. ಸಂದೀಪ್ ಅವರೇ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಊರಲ್ಲಿ ಹೆದ್ದಾರಿ ಕಾಮಗಾರಿಯಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಸಮಸ್ಯೆ ನಿಮ್ಮದು? ಹೌದು ಸರ್, ಈಗ ಮೊದಲನೇದಾಗಿ ನೀವು ಈ ವರದಿ ಪ್ರಸಾರ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಹೇಳಿ. ಇದು ಏನಂತ ಹೇಳಿದ್ರೆ, ಈಗ 3 ವರ್ಷದಿಂದ ಇವರು ಯಾವತ್ತಿಂದ ಈ IRB ಅವರು ಈ ಗುತ್ತಿಗೆ ತಗೊಂಡ್ರು ಆ ದಿನದಿಂದ ಅವರು ಅವೈಜ್ಞಾನಿಕವಾಗಿ ಅಸಮರ್ಪಕವಾಗಿ ಕಾಮಗಾರಿ ನಡೆಸ್ತಾ ಇದ್ದಾರೆ. ಈ ಬೇಸಿಗೆ ಸಮಯದಲ್ಲಿ ಈ ಬ್ರಿಡ್ಜ್ ಹತ್ರ ಕಾಮಗಾರಿ ಮಾಡುವಾಗ ಮಣ್ಣು ತಂದು ಅವರು ರಾಶಿ ಹಾಕ್ತಾರೆ. ಹೌದು. ಅದು ಕಂಪ್ಲೀಟ್ ಆಗಿ ಅದಕ್ಕೆ ಏನೋ ಸೈಡ್ ಕಲ್ಲು ಕಟ್ಟುವುದು ಅಥವಾ ಇಂಟರ್ಲಾಕ್ ಹಾಕಿ ಸೇಫ್ ಮಾಡುವುದೇನೋ ಮಾಡುದಿಲ್ಲ. ಅದು ಮಳೆಗಾಲದಲ್ಲಿ ಆ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಎಲ್ಲರ ಮನೆ ಅಂಗಳದಲ್ಲಿ ಬಂದು ಅದಕ್ಕೆ ಜೇಡಿ ಮಣ್ಣು ಬಂದು ನಿಲ್ತದೆ. ಹೌದಾ? ವರ್ಷದಿಂದ ಇದೇ ರೀತಿಯಾಗಿ ಪ್ರಾಬ್ಲಮ್. ಅದು ನಾವು ಇಲ್ಲಿ ತನಕ AC-ಗೆ, ಪಂಚಾಯತ್ಗೆ, DC-ಗೆಲ್ಲ ಮನೆಗೆ ಮಾಡಿದ್ದೆ. ಹಾಗೂ ಅವರು ಕಂಪ್ನಿಯವರು ನಾವು ತಪ್ಪಿದ್ದೇವೆ. ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ಅದೇ ರೀತಿಯಾಗಿ ಅಲ್ಲಿ ಒಂದು 3 ಎಕರೆ ಕೃಷಿ ಭೂಮಿ 3 ವರ್ಷದಿಂದ ಯಾರು ಕೃಷಿ ಮಾಡುದಿಲ್ಲ, ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಕೊಳಚೆ ನೀರೆಲ್ಲ ಗದ್ದೆಯಲ್ಲಿ ನಿಂತಿದೆ ಬಂದು. ಸೊ ಈ ವಿಷಯದಲ್ಲಿ ನಿಮ್ಮ ಜನಪ್ರತಿನಿಧಿಗಳು ಅಂತ ಇದ್ದಾರೆ, ಶಾಸಕರು ಏನ್ ಹೇಳ್ತಾರೆ? ಶಾಸಕರ ಹತ್ರ ಮಾತಾಡಿದ್ದೀರಾ? ಹೌದು ಸರ್, ಲಾಸ್ಟ್ ಈಗ ಒಂದ್ ತಿಂಗಳ ಹಿಂದೆ ಅವರಿಗೆ ನಾವು ಅಲ್ಲಿ ಸ್ಪಾಟಿಗೆ ಕರ್ಸಿ ಇಂಜಿನಿಯರ್ ಅನ್ನು ಕರ್ಸಿ ಅವರಿಗೆ ಅವರು ವಾರ್ನಿಂಗ್ ಮಾಡಿ ಹೇಳಿದ್ದಾರೆ. ನಮ್ಗೆ ಮತ್ತೆ ಅಲ್ಲಿ ಮೇನ್ ಆಗಿ ಅಲ್ಲೊಂದು 25-30 ಮನೆ ಇದೆ. ಆ ಮನೆಗೆ ರಸ್ತೆ ಇಲ್ಲ. ಅಲ್ಲಿಗ ನಮ್ಗೆ ನೀರು ಹೋಗ್ಲಿಕ್ಕೆ ಅಲ್ಲಿ ಆ ಪೇಟೆಯಲ್ಲಿ ಎಲ್ಲ ನೀರಲ್ಲಿ ಬರುವುದ್ರಿಂದ ಸಿಕ್ಕಾಪಟ್ಟೆ ರಭಸದಿಂದ ಬರ್ತದೆ ನೀರು. ಅಲ್ಲಿ ನಮ್ಗೊಂದು ಚರಂಡಿ ವ್ಯವಸ್ಥೆ ಮತ್ತೆ ಸರ್ವಿಸ್ ರೋಡ್ ವ್ಯವಸ್ಥೆ ಒಂದು ಆಗ್ಬೇಕು. ಅದನ್ನ ನಾವು ಮನವಿ ಮಾಡಿದ್ದೇವೆ ಅವರಿಗೆ. ಈಗ ಲಾಸ್ಟ್ ಮೊನ್ನೆ ಆ ಸ್ಪಾಟಿಗೆ DC ಅವ್ರು ಬಂದಿದ್ದಾರೆ, ಬಂದು ನೋಡಿ ಹೋಗಿದ್ದಾರೆ. ಅವರಿಗೆ ಕಂಪನಿ ಅವರಿಗೆ ವಾರ್ನ್ ಮಾಡಿ ಹೋಗಿದ್ದಾರೆ. ಅಲ್ಲ, ಕಂಪನಿಯವರಿಗೆ ವಾರ್ನ್ ಮಾಡ್ತಾ ಇರೋದು ಇದು ಮೊದಲ ಬಾರಿ ಏನಲ್ಲ. ಹಲೋ, ಹೇಳಿ. ಗುತ್ತಿಗೆ ವಹಿಸಿಕೊಂಡ ಕಂಪನಿಯವರಿಗೆ ವಾರ್ನ್ ಮಾಡ್ತಾ ಇರೋದು ಇದು ಮೊದಲ ಬಾರಿ ಏನಲ್ಲ. ಪದೇ ಪದೇ ವಾರ್ನ್ ಮಾಡುವ ಕೆಲಸ ನಡೀತದೆ. ಆದ್ರೆ ಗುತ್ತಿಗೆ ವಹಿಸಿಕೊಂಡವರು ಆ ವಾರ್ನಿಗೆ ಅಂದ್ರೆ ಅವರ ಎಚ್ಚರಿಕೆಗಳಿಗೆ ಮಣಿತಾರ ಅಥವಾ ಎಚ್ಚರಿಕೆಗಳನ್ನ ಅನುಸರಿಸ್ತಾರ? ಅವರು ಈಗ ಯಾರು ಅವ್ರಿಗೆ ವಾರ್ನ್ ಮಾಡಿದ್ರು ಮಾಡ್ತೆ ಅಂತ ಹೇಳ್ತಾರೆ, ಮತ್ತೆ ರೆಸ್ಪಾನ್ಸ್ ಮಾಡುದಿಲ್ಲ, ಈ ಕಡೆ ಬರುದಿಲ್ಲ ಅವರು. ಅಂದ್ರೆ ಜಿಲ್ಲಾಧಿಕಾರಿಗಳ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳ್ತೀರಿ ನೀವು? ಇಲ್ಲ, ಈಗ ಜಿಲ್ಲಾಧಿಕಾರಿಗಳು ಮೊನ್ನೆ ಬಂದು ಈ 3 ದಿನದ ಹಿಂದೆ ಬಂದು ಅವ್ರಿಗೆ ಹೇಳಿ ಹೋಗಿದ್ದಾರೆ. ಅವ್ರು ಮಾಡ್ತೆ ಅಂತ ಹೇಳಿದ್ದಾರೆ. ಇವತ್ತು ನಾನೀಗ ಬೆಳಿಗ್ಗೆ ಕಾಲ್ ಮಾಡಿದ್ದೇನೆ, ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಉಂಟು, ಸರಿ ಮಾಡಿ ಕೊಡಿ ಅಂತ ಹೇಳಿ. ಆಯ್ತು, ಅರ್ಧ ಗಂಟೆಯಲ್ಲಿ JCB ಕಳಿಸಿ ಮಾಡಿ ಕೊಡ್ತೆ ಅಂತ ಹೇಳಿದ್ದಾರೆ. JCB ಬಂದಿದೆ, ನಮ್ಗೀಗ ತಾತ್ಕಾಲಿಕವಾಗಿ ಒಂದು ಪರಿಹಾರ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಶಾಶ್ವತವಾಗಿ ಒಂದು ಸರ್ವಿಸ್ ರೋಡ್ ಮತ್ತೆ ಚರಂಡಿ ವ್ಯವಸ್ಥೆ ಆಗ್ಬೇಕಲ್ಲಿ ನೀರು ಹೋಗ್ಲಿಕ್ಕೆ. ಜಂಕ್ಷನ್ ಅಲ್ಲಿ ಅದು 4 ರಸ್ತೆಗಳು ಕೂಡುವಂತದ ಜಂಕ್ಷನ್ ಅದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದೆ ಅಲ್ಲಿ. ಆಕ್ಸಿಡೆಂಟ್ ದಿನ ಆದಾಗೆ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಈಗ ಆ ಸರ್ಕಲ್ ಅಲ್ಲಿ ಅವ್ರೀಗ ಓಪನ್ ಸರ್ಕಲ್ ಮಾಡುವ ಲೆಕ್ಕಾಚಾರದಲ್ಲಿ ಇದ್ದಾರೆ. ಏನಂತ ಅವ್ರು ನಮ್ಗೆ ಹೇಳುದಿಲ್ಲ, ಲೈನಿಂಗ್ ಕೊಡ್ತಾ ಇಲ್ಲ. ಅಲ್ಲಿಗ ನಾವ್ ಹೇಳುದು ಅಂದ್ರೆ ಈಗ ಅಲ್ಲಿ ರೋಡ್ ಕ್ರಾಸ್ ಮಾಡಿ ಆಚೆ ಊರಿಂದ ಒಂದು 200-300 ಸ್ಕೂಲ್ ಮಕ್ಕಳು ಮತ್ತು ವೃದ್ಧರೆಲ್ಲ ರೋಡ್ ಕ್ರಾಸ್ ಮಾಡಿ ಆಚೆ ಹೋಗ್ಬೇಕು. KEB-ಗೆ, ಗ್ರಾಮ ಪಂಚಾಯತ್ಗೆ ಮತ್ತೆ ಸ್ಕೂಲ್ಗೆಲ್ಲ ಅದೇ NHL ಕ್ರಾಸ್ ಮಾಡಿ ಹೋಗ್ಬೇಕು. ಈಗ ಡಬಲ್ ರೋಡ್ ಆದ್ಮೇಲೆ ಕ್ರಾಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ಅಲ್ಲಿ ಒಂದು ಅಂಡರ್ ಪಾಸ್ ಅಥವಾ ಫ್ಲೈಓವರ್ ಅದು ನಾವು ಮನೆಗೆ ಮಾಡಿದ್ದೇವೆ. ಅದಕ್ಕೆ ಅವ್ರು ಏನಂತ ಇನ್ನೂ ರೆಸ್ಪಾನ್ಸ್ ಕೊಡ್ಲಿಲ್ಲ. ಓಕೆ, ಅಂದ್ರೆ ಆಕ್ಚುಲಿ ಇದು ನಿಮ್ಮ 3 ವರ್ಷಗಳ ಸಮಸ್ಯೆ? ಇದು 3 ವರ್ಷಗಳ ಸಮಸ್ಯೆ. ಹೌದು ಸರ್, ಅವ್ರು ಯಾವತ್ತಿಂದ ಈಗ ಈ ಕಾಂಟ್ರಾಕ್ಟ್ ತಗೊಂಡಿದ್ರು ಆವತ್ತಿಂದ ಇದೇ ಸಮಸ್ಯೆ. ಓಕೆ, ಅಂದ್ರೆ ನಿಮಗೆ ಶಾಸಕರ NH ಎಲ್ಲ ಕಡೆ ಹೊಂಡ ಬಿದ್ದಿದೆ. ದಿನ ಆಕ್ಸಿಡೆಂಟ್, ಪಾದಚಾರಿಗಳಿಗೆ ನಡಿಲಿಕ್ಕೆ ಆಗುದಿಲ್ಲ, ಸೈಡ್ ಅಲ್ಲಿ ಜಾಗ ಇಲ್ಲ, ರೋಡ್ ಅಲ್ಲಿ ನೀರು ಹೋಗ್ತದೆ. ಮತ್ತೆ ನಿಮ್ಮ ಸಂಸದರು ಏನ್ ಹೇಳ್ತಾರೆ? ಸಂಸದರು ಅವರು ಬರ್ಲಿಲ್ಲ. ಅವ್ರು PA ಒಂದ್ ಸಾರಿ ಬಂದಿದ್ರು, ಅವ್ರು ಬಂದು ಅವ್ರಿಗೆ ಹೇಳಿ ಹೋಗಿದ್ದಾರೆ. ಇವ್ರು ಯಾರು ಹೇಳಿದ್ರು ಇವ್ರು ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ ಅಷ್ಟೇ. ಅದು ಏನು ಕೆಲಸ ಮಾಡ್ಲಿಲ್ಲ ಈ ತನಕ.
ಓಕೆ. ಏನಾದ್ರೂ ಒಂದು ಸಣ್ಣದು ಈಗ JCB ತರುವುದು ಹಾಂ ಒಂದು ಸಣ್ಣ ಕೆಲಸ ಮಾಡುದು ಹೋಗುದು ಅಷ್ಟೇ. ಹಾಂ, ಅದು ಇನ್ನೊಂದು ಮಳೆ ಬಂದಾಗ ಮತ್ತೆ ಸಮಸ್ಯೆ ಹಾಗೆ ಮತ್ತೆ ಪುನರಾವರ್ತನ ಆಗ್ತದೆ. ಹೌದು ಸರ್, ಈಗ ಅಲ್ಲಿ ಮೊನ್ನೆ ಒಂದು 2-3 ಮೋರಿ ಹಾಕಿ ಕೊಟ್ಟಿದ್ದಾರೆ. ಹಾಂ, ಆದ್ರೆ ನಿನ್ನೆ ಬಂದ ಮಳೆಗೆ ಮತ್ತೆ ಪುನಃ ಮನೆ ಅನ್ನೋದೆಲ್ಲ ನೀರು, ಎಲ್ಲರ ಮನೆ ಒಳಗೆಲ್ಲ ನೀರು ಹೋಗ್ತಾ ಇದೆ. ಹೌದು ಹೌದು ಸರ್. ಸರ್, ಅಂದ್ರೆ ಈಗ ನೀವು ಸಾರ್ವಜನಿಕರು ಇದನ್ನ ಸಹಿಸಿಕೊಂಡು ಅಂದ್ರೆ 3 ವರ್ಷದಿಂದ ಸಹಿಸಿಕೊಂಡಿದ್ದೀರಿ, ಇನ್ನಷ್ಟು ದಿನ ಸಹಿಸಿಕೊಂಡಿರ್ತೀರಿ. ಎಲ್ಲ ಸಾರ್ವಜನಿಕರು ಇಲ್ಲಿ ತನಕ ತಾಳ್ಮೆಯಿಂದ ಅದನ್ನು ಕಾಯ್ತಾ ಇದ್ದಾರೆ, ಇವ್ರು ಮಾಡ್ತಾರೆ ಅಂತೇಳಿ. ಹಾಂ, ಇನ್ನು ಈಗ ಜನರು ತಾಳ್ಮೆ ಕಳ್ಕೊಳ್ತಾರೆ ಅವರು ಇದೇ ರೀತಿ ಆದ್ರೆ. ಹಾಂ, ನಿಮ್ಮ ತಾಳ್ಮೆಯ ಹಂತ ಮೀರಿದೆ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಈ ತಾಳ್ಮೆ ಮೀರಿದ್ರೆ ಏನು ಮಾಡ್ತೀರಿ, ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಕೇಳ್ತಾ ಇರೋದು. ಯಾವುದು? ಅಲ್ಲ, ನಿಮ್ಮ ತಾಳ್ಮೆ ಮೀರಿದೆ ಅಥವಾ ತಾಳ್ಮೆ ಹಂತ ಮೀರಿದೆ ಅಂತ ಹೇಳ್ತೀರಿ, ಆದ್ರೆ ತಾಳ್ಮೆ ಮೀರಿದ ಬಳಿಕ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮ್ಗೆ ಅಂತ. ಹೌದು ಸರ್, ಈಗ ನಾವು ಇಷ್ಟು ಈಗ ಹೇಳಿದ್ದಾರೆ, DC ಮೊನ್ನೆ ಬಂದು ಹೇಳಿದ್ದಾರೆ. ಇದಕ್ಕೂ ರೆಸ್ಪಾನ್ಸ್ ಮಾಡದಿದ್ರೆ ನಾವು ಈಗ ಮುಂದಿನ ದಿನಗಳಲ್ಲಿ ಇಲ್ಲಿ ಗ್ರಾಮದವರು ಎಲ್ಲ ಒಟ್ಟು ಸೇರಿ ದೊಡ್ಡ ರೀತಿಯ ಪ್ರತಿಭಟನೆ ಮಾಡ್ತೇವೆ ಸರ್. ಪ್ರತಿಭಟನೆ ಮಾಡುವ ಸಿದ್ಧತೆಯಲ್ಲಿದ್ದೀರಿ ನೀವು? ಹೌದು ಸರ್. ಓಕೆ, ಖಂಡಿತವಾಗಿ. ಹಾ, ಓಕೆ. ಹಾಗಾದ್ರೆ ನಿಮ್ಮ ಇದಕ್ಕಿಂತ ಮೊದಲು ಬಹಳಷ್ಟು ಪ್ರತಿಭಟನೆಗಳೇ ಆಗಿದ್ದಾವೆ. ಇದಕ್ಕೆ ಎಲ್ಲರೂ ನಿಮ್ಮ ಈ ಗುತ್ತಿಗೆ ವಹಿಸಿಕೊಂಡ ಕಂಪನಿಯವರು ಮಣಿದಿದ್ದಾರೆ ಅಂತ ಅನಿಸ್ತದೆ ನಿಮಗೆ? ಯಾವುದು? ಗುತ್ತಿಗೆ ವಹಿಸಿಕೊಂಡ ಕಂಪನಿ ಇದೆ ಅಲ್ಲ, ಅವರು ಇದಕ್ಕಿಂತ ಮೊದಲು ನೀವು ಪ್ರತಿಭಟನೆ ಮಾಡಿದ್ದಿದೆ, ಸಾರ್ವಜನಿಕರು ಮಾಡಿದ್ದಿದೆ. ಅದಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ಸ್ಟೇಷನ್ ಅಲ್ಲಿ ಪರ್ಮಿಷನ್ ಕೇಳಲಿಕ್ಕೆ. ಓಕೆ ಓಕೆ ಓಕೆ, ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ಧನ್ಯವಾದ ನಿಮ್ಮ ಮಾಹಿತಿ ಕೊಟ್ಟದ್ದಕ್ಕಾಗಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ.